ನಿಫಾ ವೈರಸ್ ಸೋಂಕು ಕಳೆದ ಒಂದೆರಡು ತಿಂಗಳಿನಿಂದ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ವರದಿಯಾಗ್ತಾ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಫಾ ಕುರಿತಂತೆ ಜಿಲ್ಲಾಡಳಿತದಿಂದ ಮಾರ್ಗಸೂಚಿಗಳನ್ನು, ಎಚ್ಚರಿಕೆಗಳನ್ನು ಹಾಗೂ ಆರೋಗ್ಯ ಸಂಸ್ಥೆಗಳಿಗೆ, ವೈದ್ಯಕೀಯ ಕಾಲೇಜುಗಳಿಗೆ ಮುನ್ಸೂಚನೆಯನ್ನು ನೀಡಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಯಾರೂ ಕೂಡ ನಿಫಾದ ಕುರಿತಂತೆ ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಎಂದು ರೋಗವಾಹನ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ನವೀನ್ ಕುಲಾಲ್ ಹೇಳಿದ್ದಾರೆ. ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು ನಿಫಾಕ್ಕೆ ಸಂಬಂಧಿಸಿದ ರೋಗ ಲಕ್ಷಣಗಳ ಬಗ್ಗೆ ಹಾಗೂ ಜನತೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ವಹಿಸಬೇಕಾದ ಕುರಿತಂತೆ ಅವರು ವಿವರಿಸಿದರು. ನಿಫಾ ಹಾಗೂ ಕೋವಿಡ್ಗೆ ಏನೂ ವ್ಯತ್ಯಾಸವಿಲ್ಲ. ಎರಡೂ ಮನುಷ್ಯನಿಂದ ಮನುಷ್ಯನಿಗೆ ಹರಡುವ ರೋಗಗಳು. ಆದರೆ ನಿಫಾ ವಿಶೇಷವಾಗಿ ಬಾವಲಿ ಮತ್ತು ಹಂದಿಯಿಂದ, ಇತರ ಸಾಕು ಪ್ರಾಣಿಗಳಿಂದ ಬರುವ ಸಾಧ್ಯತೆ ಇದೆ. ಆದರೆ ನಾವು ಮುಖ್ಯವಾಗಿ ಶೀತ ಜ್ವರದಿಂದ ಬಳಲ್ತಾ ಇದ್ರೆ, ಅನ್ಯ ಪ್ರದೇಶಕ್ಕೆ ಪ್ರವಾಸ ಹೋಗಿ ಬಂದಿದ್ರೆ ಕೂಡಲೇ ಹೆಚ್ಚಿನ ಪರೀಕ್ಷೆ ಮತ್ತು ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ ಎಂದರು. ಮಂಗಳೂರಿನ ಮಟ್ಟಿಗೆ ನೋಡಿದ್ರೆ ಇಂತಹ ಪ್ರದೇಶಗಳಲ್ಲಿ ಬೇರೆ ಕಡೆಯಿಂದ ಬಂದವರು ಇದ್ರೆ ನಿಫಾದ ಕುರಿತು ಎಚ್ಚರಿಕೆ ವಹಿಸುವುದು ಅಗತ್ಯ. ನಿಫಾ ಸೋಂಕಿತರಲ್ಲಿ ವಿಭಿನ್ನವಾದ ಮೆದುಳಿಗೆ ಸಂಬಂಧಪಟ್ಟ ತೊಂದರೆ ಬರಬಹುದು. ಸೋಂಕು ತೀವ್ರಗೊಂಡಲ್ಲಿ ಕೋಮಕ್ಕೆ ಹೋಗುವ ಸಾಧ್ಯತೆಯೂ ಇದೆ. ಜ್ವರ ಬಂದು ಮಂಕು ಬಡಿದ್ರೆ, ಮೆದುಳಿಗೆ ಸಂಬಂಧದ ಕಾಯಿಲೆ ಬಂದ್ರೆ ಅಂತವರು ಕೂಡಲೇ ವೈದ್ಯರನ್ನ ಭೇಟಿ ಮಾಡುವುದು ಅಗತ್ಯ. ಸೋಂಕು ಮರಣಾಂತಿಕವಾಗುವ ಸಾಧ್ಯತೆ ನಿಫಾದಲ್ಲಿದೆ ಎಂದರು. ಇಲ್ಲಿ ಅಗತ್ಯದ ವಿಷಯ ಏನು ಅಂತ ಹೇಳಿದ್ರೆ, ಯಾರೇ ಶೀತ ಜ್ವರ ಬಂದ್ರು, ಈಗ ಮಂಗಳೂರಿನ ಮಟ್ಟಿಗೆ ನಾವು ನೋಡೋದಿದ್ರೆ ಕೋವಿಡ್ ಮಲೇರಿಯಾ ಯೋಚಿಸಿದ್ರೆ, ಈಗ ಇಂಥ ಪ್ರದೇಶದಿಂದ ಕ್ಯಾಲಿಕಟ್ ಅಥವಾ ನಿಫಾ ಎಲ್ಲೆಲ್ಲಿ ಬಾಧೆ ಇದೆ ಅಲ್ಲಿಂದ ಬಂದವರಲ್ಲಿ ನಿಫಾದ ಬಗ್ಗೆ ಕೂಡ ಒಂದಷ್ಟು ಗಮನ ಹರಿಸುವುದು ಅತಿ ಅಗತ್ಯ. ನಿಫಾದ ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ ಮತ್ತೆ ಅದೇ ಶೀತ, ಜ್ವರ, ಕೆಮ್ಮು, ವಾಂತಿ ಹಾಗೂ ಮೈಕೈ ನೋವು. ಇದಲ್ಲದೆ ವಿಭಿನ್ನವಾಗಿ ಒಂದಷ್ಟು ಜನರಲ್ಲಿ ಮೆದುಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರ್ಬೋದು. ಮೆದುಳಿಗೆ ಸಂಬಂಧಪಟ್ಟ ತೊಂದರೆ ಅಂತ ಹೇಳಿದರೆ ಅವರಲ್ಲಿ ಎಲ್ಲಿವರೆಗೆ ಹೋಗ್ಬೋದು ಅಂತೇಳಿ ಕೋಮದವರೆಗೂ ಹೋಗ್ಬೋದು. ಆದ ಕಾರಣ ಅವರಿಗೆ ಒಂದಷ್ಟು ಏನಾದರೂ ಫಿಟ್ಸ್ ಬಂದರೆ, ಜ್ವರ ಬಂದು ಅಥವಾ ಕನ್ಫ್ಯೂಷನ್, ಒಂಥರ ಮಂಕು ಬಡ್ದಂಗಿದ್ರೆ ಅಥವಾ ಅತಿಯಾದ ಚಟುವಟಿಕೆ ತೋರಿಸಿದರೆ ಅಥವಾ ಏನಾದರೂ ಬೇರೆ ಮೆದುಳಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಕಾಯಿಲೆಯ ಲಕ್ಷಣಗಳನ್ನು ತೋರಿಸಿದರೆ ಕೂಡಲೇ ಸಂಬಂಧಪಟ್ಟ ವೈದ್ಯರನ್ನು ಭೇಟಿಯಾಗ